ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ತನ್ನ ಅವಧಿಯಲ್ಲಿ ಪ್ರಯತ್ನಿಸುವುದಾಗಿ ಮಂಗಳೂರು ಮಹಾನಗರ ಪಾಲಿಕೆಯ ನೂತನ ಮೇಯರ್ ಪ್ರೇಮಾನಂದ ಶೆಟ್ಟಿ ಭರವಸೆ ನೀಡಿದ್ದಾರೆ. ಲಾಲ್ಬಾಗ್ನಲ್ಲಿರುವ ಮನಪಾ ಕಚೇರಿಯ ಮೇಯರ್ ಕೊಠಡಿಯಲ್ಲಿ ನಿಕಟಪೂರ್ವ ಮೇಯರ್ ದಿವಾಕರ ಪಾಂಡೇಶ್ವರ ಅವರಿಂದ ಅಧಿಕಾರ ವಹಿಸಿಕೊಂಡ ಬಳಿಕ ಅವರು ಸುದ್ದಿಗಾರರ ಜೊತೆ ಮಾತನಾಡಿದ್ದಾರೆ. ಇದೇ ವೇಳೆ ಉಪಮೇಯರ್ ಸುಮಂಗಲ ಕೂಡ ತಮ್ಮ ಕಚೇರಿಯಲ್ಲಿ ಅಧಿಕಾರ ವಹಿಸಿಕೊಂಡರು. ಶಾಸಕರಾದ ವೇದವ್ಯಾಸ್ ಕಾಮತ್, ಡಾಕ್ಟರ್ ಭರತ್ ಶೆಟ್ಟಿ, ನಿಕಟಪೂರ್ವ ಮೇಯರ್ ದಿವಾಕರ ಪಾಂಡೇಶ್ವರ, ಉಪಮೇಯರ್ ವೇದಾವತಿ, ಪಾಲಿಕೆಯ ಸದಸ್ಯರು ಉಪಸ್ಥಿತರಿದ್ದರು. ನೂತನ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರಿಗೆ ಜೈ. ಇದು ಕೂಡ ನಾವು ಈಗಾಗಲೇ ಒಂದು ಏಜೆನ್ಸಿಗೆ ಔಟ್ಸೋರ್ಸ್ ಮಾಡಿದ್ದೇವೆ. ಹೆಚ್ಚು ಕಮ್ಮಿ ಅವರದ್ದು ಇನ್ನೊಂದು ವರ್ಷದೊಳಗೆ ಆ ಏಜೆನ್ಸಿಯ ಪೀರಿಯಡ್ ಮುಗಿತದೆ. ಆದರೆ ಅದರ ಮಧ್ಯೆ ಸರ್ಕಾರದ ಕೂಡ ಹೊಸ ಮಾರ್ಗಸೂಚಿ ಇದೆ. ಮುಂದಿನ ಅವಧಿಯಲ್ಲಿ ನಾವು ಯಾವ ರೀತಿ ಘನತ್ಯಾಜ್ಯ ನಿರ್ವಹಣೆಯನ್ನು ಮಾಡಬೇಕೆನ್ನುವಂತಹ ಸ್ಪಷ್ಟವಾದ ಮಾರ್ಗಸೂಚಿ ಇದೆ. ಆ ಮಾರ್ಗಸೂಚಿಯ ಅಡಿಯಲ್ಲಿ ಈಗಾಗಲೇ ನಮ್ಮ ಈ ಹಿಂದಿನ ಮೇಯರ್ ಅವರ ನಿರ್ದೇಶನದಂತೆ ಆಯುಕ್ತರು ಅದಕ್ಕೆ ಕ್ರಮಗಳನ್ನು ತಗೊಂಡಿದ್ದಾರೆ. ಔಟ್ಸೋರ್ಸ್ ಅಥವಾ ನೇರ ನೇಮಕಾತಿಯ ಮೂಲಕ ಪೌರ ಕಾರ್ಮಿಕರನ್ನು ನೇಮಿಸುವುದು ಮತ್ತು ಉಳಿದಂತಹ ಇದನ್ನು ಯಾವುದು ವೆಹಿಕಲ್ಸ್ಗಳನ್ನು ಇರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಅಥವಾ ಉಳಿದಂತಹ ಇದನ್ನೆಲ್ಲವೂ ಕೂಡ ಬಾಡಿಗೆ ರೂಪದಲ್ಲಿ ವೆಹಿಕಲ್ಗಳನ್ನು ತೆಗೆದುಕೊಂಡು ಅದನ್ನು ಕಾರ್ಯಗತ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಒಂದು ರೀತಿಯ ಕೆಲಸ ಕಾರ್ಯಗಳಿಗೆ ಶುರು ಮಾಡಿದ್ದಾರೆ. ಅದನ್ನು ಕೂಡ ಬಹಳ ಇಫೆಕ್ಟಿವ್ ಆಗಿ ಅದನ್ನು ಅನುಷ್ಠಾನ ಮಾಡುವ ನಿಟ್ಟಿನಲ್ಲಿ ನನ್ನ ಪ್ರಯತ್ನಗಳನ್ನು ಮಾಡ್ತೇನೆ. ಸ್ವಚ್ಛತೆಯ ಬಗ್ಗೆ ಸಾಕಷ್ಟು ಸಂಸ್ಥೆಗಳು, ಬಹಳ ವಿಶೇಷವಾಗಿ ರಾಮಕೃಷ್ಣ ಮಿಷನ್ ಅವರು ದೊಡ್ಡ ರೀತಿಯಲ್ಲಿ ಒಂದು ಕಡೆಯಲ್ಲಿ ಅಭಿಯಾನವೇ ಮಾಡಿದ್ದಾರೆ. ಅದರ ಜೊತೆಗೆ ಸೆಗ್ರೆಗೇಷನ್ ಮಾಡುವಂಥದ್ದು, ಅದನ್ನು ಇದು ಮಾಡುವಂಥದ್ದು, ಪಾಟ್ ಕಂಪೋಸ್ಟಿಂಗ್ ಎನ್ನುವಂತಹ ಹೊಸ